ಕಟಪಾಡಿ ಆಟೋ ಚಾಲಕ ಜಯಕರ ಆಯುಧ ಪೂಜೆಯ ಪ್ರಯುಕ್ತ ರಿಕ್ಷಾಕ್ಕೆ ಕಾಂತಾರ ಸಿನಿಮಾ ಶೈಲಿಯಲ್ಲಿ ಶೃಂಗರಿಸಿ ತುಳುನಾಡಿನ ಕಂಬಳ ಮತ್ತು ಕಾಡು ಹಾಗೂ ಜನರ ನಡುವಿನ ಸಂಬಂಧದ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. 17 ವರ್ಷಗಳಿಂದ ರಿಕ್ಷಾ ಚಾಲಕರಾಗಿ ದುಡಿದು ಜೀವನವನ್ನ ಸಾಗಿಸ್ತಾ ಇರುವ ಜಯಕರ್ 10 ವರ್ಷಗಳಿಂದ ತನ್ನ ಜೀವನದ ಬಂಡಿ ಸಾಗಿಸುವ ರಿಕ್ಷಾಕ್ಕೆ ವಿವಿಧ ರೀತಿಯಲ್ಲಿ ಸಿಂಗರಿಸಿ ದೀಪಾವಳಿಯ ಸಂದರ್ಭ ರಿಕ್ಷಾ ಪೂಜೆಯನ್ನ ಮಾಡ್ತಾ ಇದ್ದಾರೆ. ಕೊರೋನಾ ಸಂದರ್ಭದಲ್ಲಿ ರಿಕ್ಷಾವನ್ನ ಬಲೂನಿನಲ್ಲಿ ಸಿಂಗರಿಸಿ ಪರಿಸರದಲ್ಲಿ ಓಡಾಟವನ್ನ ಮಾಡಿ ಕೊರೋನಾ ಬಗ್ಗೆ ಜಾಗೃತಿಯನ್ನ ಮೂಡಿಸಿ ಮಕ್ಕಳ ಮನ ಗೆದ್ದಿದ್ರು. ಈ ಬಾರಿ ರಿಕ್ಷಾವನ್ನ ವಿವಿಧ ಹೂವು ಮತ್ತು ಬಳ್ಳಿಗಳಿಂದ ಅಲಂಕರಿಸಿ ಪ್ರಕೃತಿ ಉಳಿಸುವ ಬಗ್ಗೆ ಜನಜಾಗೃತಿಯನ್ನ ಉಂಟು ಮಾಡ್ತಾ ಇದ್ದಾರೆ. उलट आहे ना भारत ವರ್ಷ ಮಾಡ್ಕೊಂಡೇ ದೀಪಾವಳಿಗೆ ಈ ವರ್ಷ ಎಲ್ಲ ಒಂದು ಅಲಂಕಾರ ಅಂತಂದ್ರೆ ರಡ್ಡ ಕರಿನಾ ಸುಗ್ರಾಡು ಕೊರೋನಾ ದಸರಾ ಅದು ಮಂತ್ರ ರಾತ್ರಿ ಅಂಡ್ ಐತ ಪರವಾದ ಎಲ್ಲಿ ಒಂದು ಬಲೂನ್ದ ಮಂತಿತ್ತೆ ಜೋಕ್ಲೆ ಹೋಗ್ತಾರೆ ಮನದ ಮೇಲೆ ಅವು ಮಾತಾ ಜೋಕ್ಲೆ ಗ್ಲಾಸ್ ಆಗ್ತದೆ ಇಷ್ಟ ಆಗ್ತದೆ ಅಂಚನೆ ಈ ವರ್ಷ ಕಾಂತಾರದ ಬಗ್ಗೆ ಎಲ್ಲೇ ಮಾಡ್ತೀನಿ ಮಾಡ್ಕೊಂಡು ಒಂದು ಆಸೆ ಬಜೆಟ್ದ ಮಾತ್ರ ಪ್ರಾಬ್ಲಮ್ ಇತ್ತು ನನ್ನ ಅಲ್ಲಿ ಕಾಂತಾರದ ಮಾಡ್ಕೊಂಡು ಆಸೆ ಒಂದು ಈ ಎಲ್ಲೇ ಪ್ರಾಜೆಕ್ಟನ್ನು ಈಗಲೇ ಬರಬೇಕು ಅನ್ನತ್ತೆ ಕಾಂತಾರ ಕಾಡು ದುಃಖ ಮನುಷ್ಯನ ಒಂದು ಚಿತ್ರ ಅವೇ ತೋಜೋಡ್ ಬಂದು ಯಾನೊಂದು ಆಟೋದು ಕಾಂತಾರದ ಅಲಂಕಾರ ಮಾಡಿದೆ ಒಂದು ಸಂದೇಶ ಕೊಡ್ತೀನಿ ಅಂತ പറഞ്ഞ ಒಂದು ಯಾನೊಂದು ಈ ವೇಷ ಒಂದು ನಮ್ಮ ತುಳುನಾಡದ ಒಂದು ಕಂಬಳದ ವೇಷ ಒಂದು ನಮ್ಮ ತುಳುನಾಡದ ಪ್ರಸಿದ್ಧವಾದ ಒಂದು ಕಂಬಳ ಅವು ನನಾಸ್ ಮಿತ್ತುಪೋಡು ರೀತಿಲ್ಲ ಆಯ್ಕೆ ಹೋಗಿ ತಡೆಲ್ಲ ಬರಬಲ್ಲ ಅದಕ್ಕೋಸ್ಕರ ಈ ವೇಷ ಬಂದ ದೇವನಕ ಕಾಂತಾರೋಡು ಅದು ಶೆಟ್ರ್ ಕಂಬಳದ ಒಂದು ಆ್ಯಕ್ಟ್ಲ ಮಂದಿರ ಭಾರತ ತೋಜ ಅವೇನೇ ನಿಖಿಲ ಮುಖಾಂತರ ಈ ರೀತಿ ತೋಜೋಡ್ಕೊಂಡು ಆಸೆ ಇದೆ ಅಪಘಾತಗಳು ನಾನಲ್ಲಿ ಜಾಗದಲ್ಲಿದ್ದರೆ ಖಂಡಿತವಾಗಲೂ ನನ್ನ ಕೈಲಾದದನ್ನು ಗಾಡಿ ಹಾಕೊಂಡು ಹೋಗೋದು ಇವತ್ತಿನವ್ರಿಗೆ ಮಾಡ್ತಿದ್ರು ಇನ್ನೂ ಕೂಡ ಮಾಡ್ತೀನಿ ಎನ್ನ ಈ ಮಾತ್ರ ಪೊರ್ಲವರೆಗೆ ಗಿರೋಡು ಜವನಿರಲಿ ಆ ಜವನ 3D ಈವೆಂಟ್ದ ಕಾರ್ತಿಕ್ ಬೊಕ್ಕ ಮಹೇಶ್ ಅಗಲ ಜನ ಅಪ್ಪುಗ್ಲ ಸಿಗೋರು ಬೊಕ್ಕ ಮಾತಿರಿಗ್ಲ ದೀಪಾವಳಿ ಪರ್ವದ ಶುಭಾಶಯ ಅಂಚಾದ ಈ ಒಂದು ಏನು ಹೇಳು ಇಂಚಿನ ಒಂದು ಕಲಾವಿದ ಈ ಒಂದು ಮಲ್ಪನ ಇಂಚಿನ ಕಲಾ ಕಾಣಿಕೆ ಭಾರಿ ವಿಶಿಷ್ಟವಾದದ್ದು ಅವು ಮಾತ್ರೆಲ್ಲ ಈ ಶುಭ ಸಂದರ್ಭಗಳು ವಸ್ತು ಒಂದು ಸಪ್ರೇಟ್ ಆದ ಬರ್ಲು ರೀತಿಯ ಪ್ರೆಸೆಂಟ್ ಮಾಡ್ತೀನಿ ರಿಕ್ಷಾ ಚಾಲಕನ ಬಗ್ಗೆ ಪಂಚಿನ ಅಂತ ನಿಜವಾದ ಒಳ್ಳೆ ಟೈಮಲ್ಲಿ ಪ್ರತಿಯೊಂದನ್ನು ರೀಚ್ ಮಾಡ್ಕೊಂಡು ಅಗತ್ಯ ಟೈಮಲ್ಲಿ ರೀಚ್ ಮಾಡ್ಕೊಂಡು ಒಂದು ಕೆಲಸ ಕಾರ್ಯ ಮಾಡ್ತೀನಿ ಅಕಲಿಂದ ನಮ್ಮ ಯಾಪಲ ಅಕಲಿಂದ ಚಿರಋಣಿಯಾದ ಅಕಲ ಪ್ರತಿಯೊಂದು ಕೆಲಸವನ್ನು ನಮ್ಮ ನೆನಪಿಗೆ ಒಂದು ಅಂಚನೆ ಅಕಲಿಗೆ ನಮ್ಮ ಪಿದೈಡು ಫೋನ್ ಹಾಕೊಂಡು ಹೋಗಿ ನಮಗೆಲ್ಲ ರೆಸ್ಪೆಕ್ಟ್ ಕೊಟ್ಟು ಒಂದು ಕರ್ನೂರಿನ ಮಾತಿನ ಒಂದು ಟೂನೂರು ಕಂಪನಿಯೆಲ್ಲ ಒಂದು ವಿಚಾರ